ಮದುವೆದಿಲ್ಲ ನಾಟಕ ತರುಣ ಶಕ್ತಿ ಕಲಾವಿದರು ಕೊಡತೂರು ಮಲ್ದಿದ್ದಾರೆ ಬಾರಿ ಎಡ್ಡೆ ನಾಟಕ ಹೆಂಗೆ ಈತಿಯನ್ನು ಎಕ್ಸ್ಪೆಕ್ಟ್ ಮಲ್ದಿದೆ ಆ್ಯಕ್ಚುಲಿ ಮೊನ್ನಾಗ ಲೋಕಲ್ ಟೀಮ್ ಬಂದ್ರೆ ನಾನು ಲೋಕಲ್ ಆತೊಂದು ಒಂದು ಬಾರಿ ಎಡ್ಡೆ ಟೀಮು ಬಾರಿ ಶೋಕ್ ಮಲ್ದಿರಿ ಕಲ್ಪೇಶ್ ಅಣ್ಣನ ಆ್ಯಕ್ಟಿಂಗ್ ಬೊಕ್ಕ ಇಡೀ ತಂಡದ ಮಾತ ಕಲಾವಿದರ ಆ್ಯಕ್ಟಿಂಗ್ ಆಯ್ಕದನು ಸೂಪರ್ ನಾಟಕ ಎಂಡಿಂಗ್ ಅಂತೂ ಜಬರ್ದಸ್ತ್ ಆದರೆ ಕಲ್ಪೇಶ್ ಬೊಕ್ಕ ಆರ್ನಟು ಮಲ್ದಿನ ಕುಡಂಜಿ ಯಾರನ್ನ ಬುಡಿದಿನ ರೋಲ್ ಮಲ್ದಿನ ಅಲ್ಲ ಸೂಪರ್ ಮಲ್ದಿರ ಅವು ಥ್ರೂ ಔಟ್ ಇಡೀ ನಾಟಕದ ಜೀವಾಳ ಹಾಕಲು ಇರುವೆಲ್ಲ ಲಾಯ್ಕ್ ಮಲ್ದಿರಿ ಬೊಕ್ಕ ಆಗಲ್ನ ಇಡೀ ಆಗಲ್ಲ ಮದುವೆ ಬರ್ಪಿನ ಆಣನ ಇಲ್ಲ ಬಾಂಬೆಡ್ ಬರ್ತಾನ ಸೀನ್ ಓಲ ಎಡ್ಡೆ ಮಲ್ದಿರಿ ಬೊಕ್ಕ ಕಾಮಿಡಿ ಓಲ್ಲ ಹೆಂಗೆ ಬೋರ್ ಆತಜಿ ಬಾರಿ ಖುಷಿ ಕೊಡ್ತಲು ಓಲ್ಲ ನಾಟಕ ಕಣ್ಣು ಮುಚ್ಚಿಂದೆ ತೂಪಿನಂಚಿನ ನಾಟಕ ರೋಡ್ದು ಕಡೆ ಮುಟ್ಟಲ್ಲ ಎಡ್ಡೆ ಹಿಂಗೆ ನಾನು ನಿಜವಾದ ಬಂದ್ಬಿಟ್ಟು ಈತ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಭಾರಿ ಜಬರ್ದಸ್ತ್ ನಾಟಕ ಮಾಡಿದ್ರಿ ಅನ್ನಗ ಬೇತೆ ಟೀಮ್ ಕುಡ್ಲದ ಟೀಮು ಅಥವಾ ಮಲ್ಲ ಪೇಟೆದ ಟೀಮ್ ಮಾಡಿದ್ರು ಅಂಡ ಲೋಕಲ್ ಟೀಮ್ ಇಂಚಿತ್ತಿನ ಒಂದು ಪ್ರಬುದ್ಧ ಕಲಾವಿದರನ್ನು ಪಡೆಯಿನ ತರುಣ ಶಕ್ತಿ ಕಲಾವಿದರನ್ನ ದಿನಕರ ಭಂಡಾರಿ ಕಣಜಾರ ಅದನ್ನ ಈ ನಾಟಕ ಭಾರಿ ಸೂಪರ್ ಹಿಟ್ ആണ് ತಿನ್ನಿಗೊಳ್ಳಿ ಶಾರದೋತ್ಸವದ ಈ ವೇದಿಕೆ ಭಾರಿ ಎಡ್ಡೆ ആണ് ಶಾರದ ಮತ್ತು ನಾನು ಕೂಡ ಅಂಜನೆ ಕಲಾಭಿಮಾನಿ ನಾನು ಕೂಡ ಈ ನಾಟಕ ಎಡ್ಡೆ ಅಂತ ದಿನಕರ ಭಂಡಾರಿ ಯಾರಲ್ಲ ಥ್ರೂಟ್ ಈ ನಾಟಕವನ್ನು ಆರ್ನ ಕೈತೆ ಪೊಯ್ಯರು ಮಾತ ಕಲಾವಿದರನ್ನು ಕಾಮಿಡಿ ಆಕ್ಟರ್ನ ಕಡೆ ಒಟ್ಟು ಪಾಡೋದು ಯಾರನ್ನ ಕಂಟ್ರೋಲ್ ಈ ನಾಟಕ ಒಂದಿಯರು ಅಂಜ ಅದು ವಾಟ್ಸಪ್ ಈ ನಾಟಕ ಟೀಮ್ಗೂ ತರುಣ ಶಕ್ತಿ ಕಲಾವಿದರೆ ಕಲ್ಪೇಶಣ್ಣ ಕಾರಣ ಟೀಮ್ ಕಡೆ ಮಾತೆರೆಗಳ ವಿಜಯ ಕಲಾವಿದರನ್ನ ಅಭಿನಂದನೆ ನಮಸ್ಕಾರ ತರುಣ ಶಕ್ತಿ ಕಲಾವಿದರು ಕೊಂಡೇಲ ಕಟ್ಟಿಂಗ್ ಮೋಕಲ್ ಮಲ್ದಿನ ಮದಿಮೆದಿಲ್ಲ ನಾಟಕ ಮಸ್ತ್ ಎಡ್ಡೆ ಮೆಸೇಜ್ ಅಂತೂ ಸೂಪರ್ ಇತ್ತದ ಜನರೇಷನ್ ಮಸ್ತ್ ಸೂಟ್ ಆಪಿನಂಚಿನ ಮೆಸೇಜ್ ಕಾಮಿಡಿ ಅವಡ್ ಸ್ಟೋರಿ ಸೆಕ್ಷನ್ ಅವಡ್ ಮಸ್ತ್ ಎಡ್ಡೆ ನಿಕ್ಲಿಗ್ಲಿ ಒಂದು ನಾಟಕ ತೋಡಾಂಡ ಈಗಲ್ಲ ಊರು ಓವೆ ಫಂಕ್ಷನ್ ಆದಿತ್ತಿನ ಒಂದು ನಾಟಕ ಬುಕ್ ಮಲ್ಪಲೆ ಮಸ್ತ್ ಎಡ್ಡೆ ಉಂಡು ಯಾನ್ ಪನ್ಪಿನ ಹಿಡ್ದು ನಿಕುಲ್ ತೂಪಿನ ಹಿಡ್ದು ಮಸ್ತ್ ಡಿಫ್ರೆನ್ಸ್ ಉಂಟು ಸೊ ನಿಕುಲ್ ಬುಕ್ ಮಲ್ತದ ನಾಟಕದ ನೈಜ ಜೀವನದ ಕಥೆ ಒಂದು ಒಂಜಿ ಜೀವನೋಡು ಒಂಜಿ ಮಗಳಿತ್ತಿನ ಎಂಚೆಪ್ಪೋಡು ಪಂಪಿನ ಇಡೀ ಸಮಾಜದ ಸಜಪಾತ ಕೊರ್ಪಿನ ಒಂಜಿ ಪಾಠ ನಡೆದು ಮಿಕ್ಕದಿನ ಪಾಠ ಇಜ್ಜಿ ದಯಪಂಡ ಅಪ್ಪಮ್ಮ ವಾರಿದ್ದೀರಿ ಜೋಕ್ಲಿನ ಬೊಲೆಪಾವೇದು ಖಾಲಿ ಒಂಜಿ ಮೋಕೆದ ಪಂಪಿನ ಒಂಜಿ ಮರಳಡು ಆ ಪಣ್ಣು ಬಕ್ಕ ಒಂಜಿ ಅಂಜ ಎಂಚೆ ಉಂದ ಡಿವೈಡ್ ಆಪುಂಡು ಸಮಾಜ ನೆತ್ತ ಮಿತ್ತ ಇಲ್ಲದ ಮಿತ್ತ ಎಂಚಿನ ಪರಿಣಾಮ ಕೂರ್ದು ಒಂದು ಪ್ರತಿ ಒಂಜಿ ಇಲ್ಲದ ಕುಲಾವಡು ಪ್ರತಿ ಒಂಜಿ ಬಾಲೆಡು ತೂಪಿನಂಚಿನ ಒಂದು ವಿಷಯ ನೆಟ್ಟ ಸಮಾಜಕ್ಕೆ ಒಡತಿನಾಥ ಚಿಂತನೆ ಬೆತೊಂದಂಚಿನ ವಿಚಾರ ಉಂಟು ಪ್ರತಿ ವರಿಲಿ ಈ ನಾಟಕ ಅಂತೂ ಸಪೋರ್ಟ್ ಮಾಡ್ಕೊಳ್ಳಿ ತುಂಬದ್ದು ಈ ಜೀವನ ಎಂಚಂದು ಈ ನಾಟಕದ ಮೂಲಕ ಇಡೀ ಸಮಾಜ ಗೊತ್ತಾಪಿನಂಚಿನ ಹೊತ್ತು ಇದ್ದೇ ಬೈದು ಅಂಚಾರು ಪ್ರತಿ ವರಿಲಿ ಈ ನಾಟಕ ಅಂತೂದು ಜೀವನ ನಿರ್ವಹಣೆಗೆ ಎಂಚಂದು ಅರ್ಥ ಮಾಡ್ತಂದ್ರೆ ಬಂದಿದ್ದು ವಿಚಾರ ಇಂಟ್ರೆಸ್ಟಿಂಗ್ ಆಲ್ ದಿ ಬೆಸ್ಟ್. ತುಂಬ ಒಳ್ಳೆಯದಂತಹ ಮೆಸೇಜ್ ಇರುವಂತಹ ನಾಟಕ ದಯವಿಟ್ಟು ಎಲ್ಲರೂ ನೋಡಬೇಕು, ಕುಟುಂಬ ಸಮೇತವಾಗಿ ನೋಡಬೇಕು ಮತ್ತು ಅದನ್ನು ಅವರ ಜೀವನದಲ್ಲಿ ಅಳವಡಿಸಬೇಕಾದಂಥ ನಾಟಕ. ಈಗಿನ ಜನರೇಷನಲ್ಲಿ ಎಲ್ಲಿವರೆಗೆ ಅಂತ ಹೇಳಿದರೆ ಒಂದು ಟೀನೇಜಿಗೆ ಮಕ್ಕಳು ಬಂದಂತ ಹೇಳಿದರೆ ಅವರು ಎಲ್ಲ ತಿಳಿದವರಾಗಿ ಮಾತಾಡುವಂಥ ಸಮಾಜ ಇವತ್ತು. ಅಂಥವರಿಗೋಸ್ಕರ ಪರ್ಟಿಕ್ಯುಲರ್ ಹೇಗೆ ಮಕ್ಕಳನ್ನು ಪಾಲಿಸಬೇಕು, ಹೇಗೆ ಬೆಳೆಸಬೇಕು, ಹೇಗೆ ಮೆಸೇಜ್ ಕೊಡಬೇಕು, ಹೇಗೆ ಅವರಿಗೆ ಧಾರ್ಮಿಕ ಚಿಂತನೆ ಕೊಡಬೇಕು ಅಂತ ಒಂದು ಮೆಸೇಜ್ ಒಳ್ಳೆಯ ಮೆಸೇಜ್ ಇರುವಂತಹ ನಾಟಕ. ದಯವಿಟ್ಟು ಎಲ್ಲರೂ ನೋಡಿ, ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿ. ಎಲ್ಲರೂ ನೋಡಿ. ಈಗಿನ ಕಾಲದಲ್ಲಿ ಹುಡುಗರಿಗೆ ಬೇಕಾಗೋ ಈ ವಿಷಯ ಅವರ ಅಪ್ಪ ಅಮ್ಮನ ಯಾವಾಗಲೂ ಹರ್ಟ್ ಮಾಡಬೇಡಿ, ಇದನ್ನ ನೋಡಿ ಪ್ಲೀಸ್. ಮತ್ತೆ ಇದನ್ನ ಸೂಪರ್, ಮತ್ತೆ ಎಲ್ಲ ಕ್ಯಾರೆಕ್ಟರ್ಗಳು ಹೀಗೆ ಆಗಿದೆ, ಫ್ಯಾಂಟಾಸ್ಟಿಕ್. ಕಾಂಗ್ರ್ಯಾಚುಲೇಷನ್.